ಕೋವಿಡ್ ಸೋಂಕಿನ ಕಾರಣ ಭಕ್ತರ ಪ್ರವೇಶಕ್ಕೆ ನಿಷೇಧವಾಗಿದ್ದ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಸುಮಾರು 6 ತಿಂಗಳ ಬಳಿಕ ನಿನ್ನೆಯಿಂದ ಭಕ್ತರ ಪ್ರವೇಶ ಆರಂಭಗೊಂಡಿದೆ. ಮೊದಲ ದಿನ ಸುಮಾರು 1,000ಕ್ಕೂ ಅಧಿಕ ಭಕ್ತರು ದರ್ಶನ ಪಡೆದಿದ್ದಾರೆ. ಭಕ್ತರ ಮಾರ್ಗದರ್ಶನಕ್ಕಾಗಿ 2 ಕೌಂಟರ್ಗಳನ್ನು ತೆರೆಯಲಾಗಿದೆ. ಸ್ಥಳೀಯ ಭಕ್ತರಿಗೆ ರಥಬೀದಿ ಎದುರು ಭಾಗದಿಂದ ದರ್ಶನಕ್ಕೆ ಬಿಡಲಾಗುತ್ತಿದೆ. ಈಗ ಮೊದಲ ಹಂತದಲ್ಲಿ ನಿತ್ಯ ಮಧ್ಯಾಹ್ನದ 2 ರಿಂದ 5ರವರೆಗೆ ಮಾತ್ರ ಭಕ್ತರಿಗೆ ಅವಕಾಶವನ್ನ ನೀಡಲಾಗಿದೆ. ಓಂ ನೈಕ ಶೃಂಗಾಯ ನಮಃ. ಓಂ